ನಮಸ್ಕಾರ ಬಂಧುಗಳೇ, ಸ್ನೇಹಿತರೆ. ಕವೀಸ್ ಕಿಚನ್ ಕುಡ್ಲ ತುಳುನಾಡ ಮಾಯಕಾರ ಶ್ರೀ ಸ್ವಾಮಿ ಕೊರಗಜ್ಜ ಕ್ಷೇತ್ರ ದರ್ಶನದ ಸಂಚಿಕೆಗೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಕವತಾರು ಶ್ರೀ ಕೊರಗಜ್ಜ ಸಾನ್ನಿಧ್ಯದ 2ನೇ ಸಂಚಿಕೆಯೊಂದಿಗೆ ಕವೀಸ್ ಕಿಚನ್ ಕುಡ್ಲ ನಿಮ್ಮ ಮುಂದೆ. ಆತ್ಮೀಯರೇ, ಈ ಕ್ಷೇತ್ರದ ಬಗ್ಗೆ ಆದಷ್ಟು ಜನರೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಈ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಜನರಿಗೆ ತಿಳಿಯಬೇಕೆಂಬುದು ಕವೀಸ್ ಕಿಚನ್ ಕುಡ್ಲದ ಆಶಯ. ಯಾಕೆಂದರೆ ಕಾಸಿಂ ಸಾಹೇಬರು ಈ ಕ್ಷೇತ್ರದ ಜೀರ್ಣೋದ್ಧಾರದ ಬಗ್ಗೆ ನೂರಾರು ಕನಸನ್ನು ಹೊತ್ತವರು. ಆದರೆ ಇಂದು ಕಾಸಿಂ ಸಾಹೇಬರು ನಮ್ಮೊಂದಿಗಿಲ್ಲ. ಅವರ ಕನಸನ್ನು ನನಸಾಗಿಸಲು ನಿಮ್ಮೆಲ್ಲರ ಸಹಕಾರ ಇರಲಿ ಎಂಬ ಮಹದಾಶಯ ನನ್ನದು. ಈ ಪುಣ್ಯ ಕಾರ್ಯದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ. ಕವತಾರು ಶ್ರೀ ಕೊರಗಜ್ಜ ಸಾನ್ನಿಧ್ಯದ 2ನೇ ಸಂಚಿಕೆ ನಿಮ್ಮ ಮುಂದೆ. ಬಂಧುಗಳೇ, ಇಲ್ಲಿ ವರ್ಷಂಪ್ರತಿ ಕಾಸಿಂ ಸಾಹೇಬರು ಕೋಲ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಈ ಕೋಲ ಸೇವೆಯನ್ನು ಅವರು ಕೈಯಲ್ಲಿ ದುಡ್ಡಿದ್ದು ಮಾಡಿದಂಥವರಲ್ಲ. ಒಂದು 4 ಮನೆಗೆ ಹೋಗಿ ಕಲೆಕ್ಷನ್ ಮಾಡಿ ಬಡ್ಡಿಯವರಿಂದ ದುಡ್ಡು ತಗೊಂಡು ಆ ಬಡ್ಡಿ, ಈ ವರ್ಷ ಕೋಲಕ್ಕೆ ತಗೊಂಡ ಬಡ್ಡಿಯನ್ನು ನೆಕ್ಸ್ಟ್ ಇಯರ್ ಅಂದರೆ ಬರುವ ವರ್ಷ ಕೋಲ ಬರುವ ತನಕ ಅದನ್ನು ಬಡ್ಡಿಯನ್ನು ಕಟ್ಟಿ ನೆಕ್ಸ್ಟ್ ಮತ್ತೆ ಬಡ್ಡಿಯವರಿಂದ ದುಡ್ಡು ತಗೊಂಡು ನೆಕ್ಸ್ಟ್ ಕೂಡ ಕೋಲ ಮಾಡಿದಂತಹ ಕಾಸಿಂ ಸಾಹೇಬರು. ಅಷ್ಟು ಭಕ್ತಿ ಮತ್ತು ನಿಷ್ಠೆಯ ಕಾಸಿಂ ಸಾಹೇಬರು. ಇಂದು ಆ ಕಾಸಿಂ ಸಾಹೇಬರು ನಮ್ಮೊಂದಿಗಿಲ್ಲ ಎಂಬ ಬೇಸರ ಒಂದು ಕಡೆ, ಆದರೆ ತಮ್ಮೆಲ್ಲರ ಒಂದು ಸಹಕಾರ ಖಂಡಿತ ಈ ಕ್ಷೇತ್ರಕ್ಕೆ ದೊರೆಯುವುದೆಂಬ ಆಶಯದೊಂದಿಗೆ ಈ ವಿಚಾರವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ. ಈ ಕ್ಷೇತ್ರದ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ, ಯಾಕೆಂದರೆ ಅಷ್ಟು ಪ್ರಚಾರ ಕೂಡ ಅವರು ಕೊಟ್ಟಿಲ್ಲ. ಹಾಗಾಗಿ ಈ ಕ್ಷೇತ್ರದ ಪವಾಡಗಳ ಬಗ್ಗೆ ನಾನು ತುಂಬ ಜನರಿಂದ ತಿಳ್ಕೊಂಡಿರೋದ್ರಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಮತ್ತು ಶ್ರೀ ಕ್ಷೇತ್ರಕ್ಕೆ ಹೋಗಿ ಬಂದ ನಂತರ ನನ್ನ ಅನುಭವ ಕೂಡ ಹೇಳ್ತಾ ಇದ್ದೇನೆ. ಕಾಸಿಂ ಸಾಹೇಬರು ಅದೆಷ್ಟೋ ಕಷ್ಟ ಅಂತ ಶ್ರೀ ಕ್ಷೇತ್ರಕ್ಕೆ ಬಂದ ಭಕ್ತರಿಗೆ ಅವರ ಕಷ್ಟವನ್ನು ಕೊರಗಜ್ಜನ ಒಂದು ಶಕ್ತಿಯಿಂದ ದೂರ ಮಾಡಿದಂಥವರು, ಅದಕ್ಕೆ ಪರಿಹಾರ ಕೊಟ್ಟಂಥವರು ಕಾಸಿಂ ಸಾಹೇಬರು. ಕಾಸಿಂ ಸಾಹೇಬರು ಕೂಡ ಶ್ರೀಮಂತ ವ್ಯಕ್ತಿ ಅಲ್ಲ, ಬಡತನದ ವ್ಯಕ್ತಿ. ನಾನು ಮೊದಲಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆಯೇ ಕೇರಳದಿಂದ ಅವರು ತನ್ನ ವ್ಯಾಪಾರಕ್ಕೋಸ್ಕರ ಈ ಕಡೆ ಬಂದಂಥವರು. ಕಾಸಿಂ ಸಾಹೇಬರು, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ವೀಕ್ಷಕರೇ, ಕಾಸಿಂ ಸಾಹೇಬರು ದೈವವನ್ನು ನಂಬಿದ ನಂತರ ಅವರು ಪೂರ್ಣ ಸಸ್ಯಾಹಾರಿಯಾಗಿದ್ದರು. ಕಾಸಿಂ ಸಾಹೇಬ್ರ ಮೂಲ ಉದ್ಯೋಗ ಮೊದಲಲ್ಲಿ ಈ ಕಾಡಿನಲ್ಲಿ ಈ ಒಂದಿಷ್ಟು ಜಾಗವನ್ನು ತಗೊಳ್ಳೋದು, ಅಲ್ಲಿರುವಂಥ ದೊಡ್ಡ ದೊಡ್ಡ ಮರಗಳನ್ನು, ಅಂದರೆ ಮನೆಗೆ ಬೇಕಾದಂಥ ಪೀಠೋಪಕರಣಗಳಿಗೆ ಬೇಕಾದಂಥ ಕಾಡಿನಲ್ಲಿಯೇ ಮಾಡುವಂಥದ್ದು ಇತ್ತಂತೆ, ಅಂದರೆ ಮರಗಳನ್ನು ಕಟ್ಟು ಮಾಡುವಂಥದ್ದು. ಆ ವ್ಯಾಪಾರವನ್ನು ಕಾಸಿಂ ಸಾಹೇಬರು ಮಾಡ್ತಾಯಿದ್ರು ಅಂತ ತಿಳಿದ ವಿಷಯ. ಈ ಒಂದು ಕಾಡಿನಲ್ಲಿ ಇಷ್ಟೊಂದು ಜಾಗ ತಗೊಳ್ಳೋದು, ಅದರಲ್ಲಿ ಬೆಳೆದಿರುವಂಥ ದೊಡ್ಡ ದೊಡ್ಡ ಮರಗಳನ್ನು ಈ ಕಟ್ ಮಾಡೋದು, ಅದು ಕಾಸಿಂ ಸಾಹೇಬ್ರ ಮೂಲ ಉದ್ಯೋಗ, ವ್ಯಾಪಾರ ಅವ್ರದ್ದು. ಈ ಕ್ಷೇತ್ರಕ್ಕೆ ತಮ್ಮೆಲ್ಲರ ಸಹಕಾರ ಖಂಡಿತ ಬೇಕು. ಯಾಕೆಂದರೆ ನಾನು ಮೊದಲೇ ಹೇಳಿದ ಹಾಗೆ ಈ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಪ್ರಚಾರ ಅವರು ಕೊಟ್ಟಿಲ್ಲ. ನಾನು ಈ ಕ್ಷೇತ್ರದ ಬಗ್ಗೆ ಮಾಹಿತಿ ಕೇಳಿದಾಗ ಕೂಡ ಜಯಣ್ಣ ಅಲ್ಲಿರುವಂತಹ ದುರ್ಗಿ, ಕೊರಗಜ್ಜ, ಗುಳಿಗಜ್ಜ, ಕೊರತಿ ಇವುಗಳಿಗೆ ವಂದಿಸಿ ಕಾಸಿಂ ಸಾಹೇಬ್ರನ್ನ ಮನಸ್ಸಲ್ಲಿ ನೆನೆದು ನನಗೆ ವಿಚಾರವನ್ನೆಲ್ಲ ಹೇಳಿದರು ನನ್ನ ಹತ್ರ.
ಜಯಣ್ಣ ಹೇಳುವಾಗೆ ಜಯಣ್ಣನಿಗೆ ಅವರ ಹಿರಿಯರು ಹೇಳಿದ ಪ್ರಕಾರ ಮೊದಲೆಲ್ಲ ಆ ಜಾಗದಲ್ಲಿ ಕೃಷಿ ಮಾಡ್ತಾ ಇದ್ರಂತೆ. ಅಂದರೆ ಹಿಂದಿನ ಕಾಲದಲ್ಲಿ ನಾನು ಮೊದಲಿನ ಸಂಚಿಕೆಯಲ್ಲಿ ಹೇಳಿದಾಗೆ ಆ ಜಾಗದಲ್ಲಿ ಮೊದಲು ಈ ಕೊರಗ ಸಮುದಾಯ ಇತ್ತು ಅಂತ ಹೇಳಲಾಗ್ತದೆ ಅಂತ ಜಯಣ್ಣ ಹೇಳಿದರು ನನಗೆ. ಈ ಕ್ಷೇತ್ರಕ್ಕೆ ನಾವು ಕಾರ್ಕಳದಿಂದ ಕೂಡ ಬರಬಹುದಂತೆ. ಆಮೇಲೆ ಮೂಡಬಿದ್ರಿ ಸೈಡ್ನಿಂದಲೂ ಬಂದು ನಮಗೆ ಈ ಕ್ಷೇತ್ರಕ್ಕೆ ರೀಚ್ ಆಗ್ಬೋದು. ಈ ಕಡೆಯಿಂದ ನಾವು ಹೋಗೋದಾದರೆ ಮುಲ್ಕಿಯಿಂದ ಹೋಗ್ಬೋದು ನಮಗೆ. ಈ ಕ್ಷೇತ್ರದ ಪಕ್ಕದಲ್ಲಿ ಕಾಸಿಂ ಸಾಹೇಬ್ರ ಮನೆ ಕೂಡ ಇದೆ. ಕಾಸಿಂ ಸಾಹೇಬ್ರ ಸಂಸಾರ ಅಲ್ಲಿ ನೆಲೆ ನಿಂತಿರುವಂಥದ್ದು. ಈಗ ಅವರ ಮಗ ಇದ್ದಾರೆ ಅಲ್ಲಿ, ದೊಡ್ಡ ಮಗ ಅಲ್ಲೇ ಅಂದರೆ ಕೊಲ್ನಾಡು ಎಲ್ಲೋ ಅಲ್ಲೇ ಪಕ್ಕದಲ್ಲಿದ್ದಾರೆ ಮನೆ ಮಾಡಿಕೊಂಡು. ಸಣ್ಣ ಮಗ ಈ ಕಾಸಿಂ ಸಾಹೇಬ್ರ ಮನೆಯಲ್ಲೇ ಇದ್ದಾರೆ, ಇಲ್ಲಿ ಅಂದರೆ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಮನೆಯಲ್ಲೇ ಇದ್ದಾರೆ. ಈ ಕ್ಷೇತ್ರದ ಬಗ್ಗೆ ಕೇಳಿದಷ್ಟು ನಮಗೆ ತಿಳ್ಕೊಳ್ಳಿಕ್ಕೆ ಸುಮಾರು ವಿಚಾರಗಳಿವೆ. ಅಂಚ ಕುಡ್ಲಮುಟ್ಟ ಬತ್ತಾತಿರು ನೇರು ಪನ್ಪೇರಿ ಕುಡ್ಲಮುಟ್ಟ ಬಂದಾಗ ಒಂದು ಚಾ ಗೊರ್ಲೆ ಬಂಡವರು ಬೀಡಿ ಗೊರ್ಲೆ ಬಂಡವರು ಅಕ್ಲೇ ಬರೋದು ಐರ ಮೇ ಖಾಲಿ ಹಾಪಿನ ಒಂದು ಅಂಚೆ ಲೆಕ್ಕ ಬರ್ತೆ ಇದು ಬನ್ನ ದಾಲ ಇಂಚೆ ಕುಡ್ಲಾಡ್ಕಂತದ್ದು ಕ್ಲೀನ್. ಒಂದು ವಿಚಾರ ಬಂಧುಗಳೇ, ಒಂದು ದಿನ ಇದೇ ಮರದ ಕೆಲಸ ಮಾಡುವಾಗ ಮರ ಕಡಿಯುವಾಗ ಏನೋ ಕಾಸಿಂ ಸಾಹೇಬ್ರ ಕಾಲಿಗೆ ಬಿದ್ದು ಹೀಗೆ ನೇತಾಡ್ತಾ ಇತ್ತಂತೆ. ನೋಡಿದವರೆಲ್ಲ ಕಾಸಿಂ ಸಾಹೇಬರು ಇಲ್ಲ ಅಂತ ತಿಳ್ಕೊಂಡಿದ್ರಂತೆ. ಅಂಥ ಒಂದು ಘಟನೆ ನಡೆದಿರುವಂಥದ್ದು. ಹಾಸ್ಪಿಟಲ್ಗೂ ತಗೊಂಡು ಹೋಗಿದ್ರಂತೆ. ಆನಂತರ ಬಂದು ಹುಷಾರಾಗಿದ್ದಾರೆ ಅವರು. ಕಾಲು ಮೊದಲು ರಾಡ್ ಹಾಕಿದ್ರಂತೆ. ಮತ್ತು ಅವರಿಗೆ ಅವ್ರು ಹೇಳ್ತಾ ಇದ್ರಂತೆ, ಕೊರಗಜ್ಜನೇ ನನ್ನನ್ನು ಬದುಕಿಸಿದ್ದು ಅಂತ. ನೋಡಿದವರೆಲ್ಲ ಇಲ್ಲ ಕಾಸಿಂ ಸಾಹೇಬ್ರು ಇಲ್ಲ ಅಂತ ಅಷ್ಟು ನಿರ್ಧಾರಕ್ಕೆ ಬಂದಿದ್ರಂತೆ. ಅಂಥದ್ದೆಲ್ಲ ಪವಾಡ, ಸುಮಾರು ಪವಾಡಗಳಲ್ಲಿ ನಡೆದಿರುವಂಥದ್ದು. ಕಾಸಿಂ ಸಾಹೇಬ್ರಂದು ಕೊರಗಜ್ಜನ ಪರಮ ಭಕ್ತ ಅಂತಲೇ ಹೇಳ್ಬೋದು. ಕಾಸಿಂ ಸಾಹೇಬ್ರ ಮರಣ ಕೊನೆಗೆ ಹೇಗಾಗಿತ್ತು ಅಂದರೆ ಹಾರ್ಟ್ ಅಟ್ಯಾಕ್ನಿಂದ ಅವರು ತೀರಿಕೊಂಡ್ರು ಅಂತ ಆ ವಿಚಾರ ತಿಳಿಯಿತು ನನಗೆ. ಒಂದು ಸಂಬಂಧ ಎಂಥದ್ದು ನೋಡಿ, ಕೇರಳದಲ್ಲಿರುವಂತಹ ಒಂದು ಮುಸ್ಲಿಂ ಸಮುದಾಯ ಉದ್ಯೋಗವನ್ನು ಅಂದರೆ ವ್ಯಾಪಾರವನ್ನು ಹುಡುಕಿಕೊಂಡು ಬಂದಿರುವಂತಹ ಒಂದು ಕುಟುಂಬಕ್ಕೆ ಕೊರಗಜ್ಜ ಒಲಿದ ರೀತಿ ನೋಡಿ. ಅದೇ ನಮಗೆ ಯಾರ್ಯಾರಿಂದ ಯಾವ್ಯಾವ ಕೆಲಸ ಆಗಬೇಕು ಅದನ್ನು ಖಂಡಿತ ದೇವರು ಪಡ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಜಯಣ್ಣ ಹೇಳುವ ಪ್ರಕಾರ ಇವತ್ತು ಕಾಸಿಂ ಸಾಹೇಬ್ರಿದ್ದರೆ ಈ ಥರ ಅಂದರೆ ಇನ್ನಷ್ಟು ಡೆವಲಪ್ ಆಗ್ತಾ ಇತ್ತು, ನಮ್ಮಿಂದ ಏನೂ ಆಗ್ತಾ ಇಲ್ಲ, ಅದೊಂದು ಬೇಜಾರಿದೆ ಅಂತಾರೆ. ಯಾಕೆಂದರೆ ಈ ಕ್ಷೇತ್ರ ಹೆಚ್ಚಿನವರಿಗೆ ಗೊತ್ತಿಲ್ಲ. ಇಲ್ಲಿ ನಡೆಯುವಂತಹ ಪವಾಡಗಳು ನಾನು ಹೇಳಿದಾಗೆ ನಮಗೆ ಈಗಷ್ಟೇ ತಿಳಿದಿರುವಂಥ ವಿಚಾರ. ಸುಮಾರು ಪವಾಡಗಳಿಲ್ಲಿ ನಡೆದಿರುವಂಥ ನಾನು ಹಲವು ಜನರ ಹತ್ರ ಕೇಳಿ ತಿಳ್ಕೊಂಡೆ. உடலிடு பக்தி
ಭಕ್ತಿದಿಂಜಾದೆ ಈರೆ ಪಾದುಗು ಕಾಡಕೆ ಪುಳಪುರ್ಪನು ಅರ್ಪಣೆ ಮಲ್ತೇ ಭಕ್ತಿಡಿತ್ತರೆ ತಗ್ಗಾದೆ ಪ್ರಾರ್ಥನೆ ಮಲ್ತೊಂದುಲ್ಲೇ ಓ ಎನ್ನ ಮಾಯಗಾರ ತನಿಯಜ್ಜ ಓ ಎನ್ನ ಕೊರಗಜ್ಜ ಶರಣಾದ ನಟ್ಟೊನುವೆ ಈರೆ ಪಾದೊಗು ಅಜ್ಜ ಶರಣಾಯಿ ಕಾಪುಲೆ ಅಜ್ಜ. ಇಲ್ಲಿ ನಾವು ಮುಲ್ಕಿಯಲ್ಲಿರುವಂತಹ ಮುಲ್ಕಿ ಕವತಾರು ಈ ಜಾಗದ ಹೆಸರು. ಇಲ್ಲಿರುವಂತಹ ಕೊರಗಜ್ಜನ ಕ್ಷೇತ್ರಕ್ಕೆ ಬಂದೆವು, ದರ್ಶನ ಎಲ್ಲ ಮಾಡಿದೆವು. ಈ ಕ್ಷೇತ್ರದ ವಿಶೇಷತೆ ಏನಂದರೆ ಇಲ್ಲಿ ಅಜ್ಜ ಒಲಿದದ್ದು ಒಂದು ಮುಸ್ಲಿಂ ಕುಟುಂಬಕ್ಕೆ. ಅವರು ತೀರಿ ಹೋದರು, ಕಾಸಿಂ ಸಾಹೇಬ್ರು ಹೇಳಿ ಅವರ ಹೆಸರು. ಅವರು ತೀರಿ ಹೋಗಿ 2 ವರ್ಷ ಆಯಿತು. ಕ್ಷಮಿಸಿ, ನನಗೂ ನೋಡಬೇಕಿತ್ತು ಅವರನ್ನು, ನನಗೂ ನೋಡಲಿಕ್ಕೆ ಆಗಲಿಲ್ಲ, ನಿಮಗೂ ಅವರನ್ನು ತೋರಿಸ್ಬೇಕಿತ್ತು, ಆಗಲಿಲ್ಲ. ಅವರು ತೀರಿ 2 ವರ್ಷ ಆಯಿತು. ಈ ಕ್ಷೇತ್ರದ ಅಜ್ಜ ಅಂದರೆ ಗುಳಿಗಜ್ಜ ಒಲಿದದ್ದು ಒಂದು ಮುಸ್ಲಿಂ ಸಮುದಾಯಕ್ಕೆ. ಅವರು ಆರಾಧಿಸಿಕೊಂಡು ಬಂದಂತಹ ಕೊರಗಜ್ಜನ ಕ್ಷೇತ್ರ ಶ್ರೀ ಸ್ವಾಮಿ ಕೊರಗಜ್ಜ ಕೊರತಿ ಗುಳಿಗ ದೇವಸ್ಥಾನ, ಕವತಾರು ಗ್ರಾಮ. ನಾವು ಮುಲ್ಕಿಗೆ ಬಂದರೆ ಡೈರೆಕ್ಟ್ ಆಟೋದವರು ಇಲ್ಲಿ ಕರ್ಕೊಂಡು ಬರ್ತಾರೆ, ಕಾಸಿಂ ಸಾಹೇಬ್ರ ಕೊರಗಜ್ಜ ಕ್ಷೇತ್ರಕ್ಕೆ ಹೋಗುವ ಹೇಳಿ. ಇಲ್ಲದಿದ್ದರೆ ಮೂಡಬಿದ್ರಿಯಿಂದಲೂ ನಮಗೆ ಬರಬಹುದಂತೆ. ಕಾರ್ಕಳ ರೂಟು ಅಲ್ಲಿ ಬಂದರೂ ನಮಗೆ ಬರಬಹುದು ಇಲ್ಲಿಗೆ. ಇಲ್ಲಿಯ ವಿಶೇಷತೆ ಅಂದರೆ ನಾನು ಆಗಲೇ ಹೇಳಿದ ಹಾಗೆ ಈ ಕ್ಷೇತ್ರದ ಕೊರಗಜ್ಜನನ್ನು ಆರಾಧಿಸಿಕೊಂಡು ಬಂದಂಥ ಒಂದು ಮುಸ್ಲಿಂ ಸಮುದಾಯದ ಒಂದು ಕುಟುಂಬ. ಅಜ್ಜ ಒಲಿದದ್ದು ಕಾಸಿಂ ಸಾಹೇಬ್ರು ಎಂಬ ಒಂದು ಮುಸ್ಲಿಂ ಸಮುದಾಯದ ವ್ಯಕ್ತಿಗೆ ಒಲಿದಿರುವಂಥದ್ದು ಇಲ್ಲಿಯ ವಿಶೇಷ. ಏನಿಲ್ಲ, ಇಲ್ಲಿಗೆ ಬರೋದಾದರೆ ನಾವು ಅದೇ ಎಕ್ಸ್ಪ್ರೆಸ್ ಮುಲ್ಕಿಗೆ ಬರ್ತದಲ್ಲ, ಮುಲ್ಕಿಯಿಂದಲೂ ಬರ್ಬೋದು, ಕಾರ್ಕಳದಿಂದಲೂ ಬರ್ಬೋದು, ಮೂಡಬಿದ್ರಿ ಸೈಡಿಂದಲೂ ನಮಗಿಲ್ಲಿ ಬರ್ಬೋದು. ನಿಮಗೇನಾದರೂ ಇಲ್ಲಿಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನಗೆ ಮೆಸೇಜ್ ಮಾಡಿ, ನಾನು ಹೇಳ್ತೇನೆ ನಿಮಗೆ ಹೆಚ್ಚಿನ ವಿಷಯವನ್ನು. ಆಯಿತು, ಪೂಜೆ ಎಲ್ಲ ಆಯಿತು, ನಾವು ದೇವರಿಗೆಲ್ಲ ಕೈ ಮುಗಿದೆವು. ಒಳ್ಳೆಯ ಮಾಹಿತಿ ಕೂಡ ಸಿಕ್ಕಿತು, ಅಜ್ಜನ ದರ್ಶನ ಒಳ್ಳೆಯ ರೀತಿಯಲ್ಲಿ ಆಯಿತು. ತುಂಬ ಖುಷಿಯಾಯಿತು ನನಗೆ ಈ ಜಾಗಕ್ಕೆ ಬಂದು. ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ನನಗೆ ನೀವು ಮೆಸೇಜ್ ಮಾಡಿ. ನೀವೆಲ್ಲರೂ ಇಲ್ಲಿಗೊಮ್ಮೆ ಬನ್ನಿ, ಯಾಕೆಂದರೆ ಈ ಕ್ಷೇತ್ರ ಒಂಥರ ತುಂಬ ಒಂದು ಒಳ್ಳೆಯ ಜಾಗದಲ್ಲಿ, ತುಂಬ ಹಸಿರು ನೋಡಿ, ಫುಲ್ಲು ಕಾಡು ಸುತ್ತಲೂ. ಮೊದಲೆಲ್ಲ ಇಲ್ಲಿ ಕಾಡಿತ್ತಂತೆ. ಸಾಹೇಬರು ಇಲ್ಲಿ ಹೇಗೋ ಯಾವುದೋ ಒಂದು ಕೆಲಸಕ್ಕೆ ಬಂದಾಗ ಈ ಜಾಗವನ್ನು ನೋಡಿ ಏನೋ ಆಸೆಪಟ್ಟು ಈ ಜಾಗದಲ್ಲಿ ಒಂದು ಮನೆ ಕಟ್ಟಿ ಕುತ್ಕೊಂಡ್ರೆ ಹೇಗೆ ಅಂತ ಒಂದು ಆಶೆಯಿಂದ ಕುತ್ಕೊಂಡ ನಂತರ ಅವರಿಗೆ ತಿಳಿದು ಬಂದಂಥದ್ದು ಇಲ್ಲಿ ಒಂದು ದೈವದ ಒಂದು ಸಾನ್ನಿಧ್ಯ ಇತ್ತು. ಮೊದಲು ಯಾರೋ ಆರಾಧಿಸಿಕೊಂಡು ಬಂದಿದ್ದರು ಅಂತ. ಆಮೇಲೆ ತಗೊಂಡ ನಂತರ ಅವ್ರು ಕೇಳಿ ನೋಡಿದಾಗ ಹೌದು ಅಂತ ಆಯ್ತಂತೆ ಅವರಿಗೆ. ಅಂದರೆ ಇಲ್ಲಿ ಒಂದು ದೈವಿ ಶಕ್ತಿ ಮೊದಲು ಆರಾಧಿಸಿಕೊಂಡು ಒಂದು ಕುಟುಂಬ ಇತ್ತು ಅಂತ. ಆಮೇಲೆ ಅದು ಸಾಹೇಬರು ಕೂಡ ಅದೇ ರೀತಿ ಮೊದಲು ಆ ಕುಟುಂಬ ಹೇಗೆ ಆರಾಧಿಸಿಕೊಂಡು ಬಂದಿತ್ತು, ನಮ್ಮ ಹಿಂದೂ ಸಮುದಾಯದವರು ಹೇಗೆ ಆರಾಧಿಸಿಕೊಂಡು ಬರ್ತಾರೆ ಅದೇ ರೀತಿ ಅಜ್ಜನನ್ನು ಅವರು ಸಾಹೇಬರು ಕೂಡ ಆರಾಧಿಸಿಕೊಂಡು ಬಂದು ಇಲ್ಲಿ ತನಕ ನೋಡಿ ಈಗ 20 ವರ್ಷ ಆಯ್ತಂತೆ ಈ ಸಾನ್ನಿಧ್ಯ ಆಗಿ. ಇಲ್ಲಿಗೆ ಕಾಸಿಂ ಸಾಹೇಬರು ಈ ಊರಿಗೆ ಬಂದು ಸಾಧಾರಣ 35 ವರ್ಷ ಆಯಿತು ಅಂತ ಹೇಳ್ತಾರೆ ಇಲ್ಲಿ. ನಾವು ಆಯಿತು, ಪೂಜೆ ಎಲ್ಲ ಆಯಿತು, ಹೊರಡ್ತಾ ಇದ್ದೇವೆ. ತುಂಬ ಖುಷಿಯಾಯಿತು. ಖಂಡಿತ ನೀವೆಲ್ಲರೂ ಒಮ್ಮೆ ನಿಮ್ಮ ಕುಟುಂಬ ಸಮೇತರಾಗಿ ಈ ಕ್ಷೇತ್ರಕ್ಕೆ ಬನ್ನಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನಗೆ ಮೆಸೇಜ್ ಮಾಡಿ, ಹೆಚ್ಚಿನ ವಿವರವನ್ನು ನಾನು ಕೊಡ್ತೇನೆ. ನನ್ನ ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದ.